ಗಡಿ ಪ್ರದೇಶದ ಕೆಲವೊಂದು ತರಕಾರಿ ಹಾಗೂ ದಿನಸಿ ಅಂಗಡಿಗಳಲ್ಲಿನ ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಾಮಗ್ರಿಗಳನ್ನು ಅಧಿಕ ಬೆಲೆಗೆ ಮಾರಾಟ ಮಾಡುತ್ತಾರೆಂಬ ದೂರಿನಂತೆ ಮಂಜೇಶ್ವರ ಹಾಗೂ ಬದಿಯಡ್ಕದ ಅಂಗಡಿಗಳಲ್ಲಿ ವಿಜಿಲೆನ್ಸ್ ಅಧಿಕಾರಿಗಳು ಮಾರುವೇಷದಲ್ಲಿ ದಾಳಿ ನಡೆಸಿ ದರಗಳ ಬಗ್ಗೆ ತನಿಖೆ ನಡೆಸಿದ್ದಾರೆ. ತಲಪಾಡಿಯಿಂದ ಹೊಸಂಗಡಿ ಹಾಗೂ ಬದಿಯಡ್ಕದ ಪ್ರದೇಶಗಳನ್ನು ಕೇಂದ್ರೀಕರಿಸಿ ದಾಳಿ ನಡೆದಿದೆ. ಪ್ರದೇಶಗಳ ಪರಿಸ್ಥಿತಿಯನ್ನ ಹಾಗೂ ಸಾಮಗ್ರಿಗಳ ಲಭ್ಯತೆಯನ್ನು ಸೂಕ್ಷ್ಮವಾಗಿ ಪರಿಶೋಧಿಸಿ ತನಿಖೆಯನ್ನ ನಡೆಸಲಾಗಿದೆ. ಮೊದಲ ಅಂಗಡಿಗೆ ದಾಳಿ ನಡೆದಾಗಲೇ ಉಳಿದವರಿಗೆ ಮಾಹಿತಿ ಸೋರಿಕೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಉಳಿದ ಅಂಗಡಿಗಳಲ್ಲಿ ಒಳಗಿಟ್ಟಿದ್ದ ದರ ಪಟ್ಟಿಗಳು ಹೊರಗಡೆ ಪ್ರತ್ಯಕ್ಷಗೊಂಡಿವೆ. ಬಳಿಕ ಅಧಿಕಾರಿಗಳು ದರ ಪಟ್ಟಿಗಳನ್ನು ಹೊರಗಡೆ ಕಡ್ಡಾಯವಾಗಿಯೂ ಸ್ಥಾಪಿಸಬೇಕಾಗಿದೆ, ಇಲ್ಲವಾದಲ್ಲಿ ಕಠಿಣ ಕ್ರಮಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ದಾಳಿಯ ತನಿಖಾ ವಿವರಗಳನ್ನು ಸಿವಿಲ್ ಸಪ್ಲೈ ಅಧಿಕಾರಿಗಳಿಗೆ ನೀಡುವುದಾಗಿ ವಿಜಿಲೆನ್ಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ವಿಜಿಲೆನ್ಸ್ ಅಧಿಕಾರಿಗಳಾದ ಮಧುಸೂದನ್ ಹಾಗೂ ಸುಭಾಷ್ ತಂಡದಲ್ಲಿದ್ದರು. ಒಳ ರಸ್ತೆಯಲ್ಲಿರುವ ಕೆಲವೊಂದು ಅಂಗಡಿಗಳಲ್ಲಿ 3 ರಿಂದ 30 ರೂಪಾಯಿ ತನಕ ದರ ಹೆಚ್ಚಳ ಪಡೆಯುತ್ತಿರುವುದರಿಂದ ವ್ಯಾಪಾರಿಗಳ ವಿರುದ್ಧವೂ ದೂರು ಲಭಿಸಿರುವ ಹಿನ್ನೆಲೆಯಲ್ಲಿ ಅಂತಹ ಪ್ರದೇಶಗಳಿಗೂ ದಾಳಿ ನಡೆಸಿ ಸುಲಿಗೆ ಮಾಡುತ್ತಿರುವ ವ್ಯಾಪಾರಿಗಳ ಲೈಸೆನ್ಸ್ ಅನ್ನು ರದ್ದುಗೊಳಿಸಿ ದಂಡ ವಿಧಿಸುವಂತೆ ಶಿಫಾರಸು ಮಾಡಲಾಗುವುದಾಗಿ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ഡെയിലി ചേഞ്ച് ആക്കണം കേട്ടോ.